ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಾದ್ರೆ ನಮಗೆ ದೇವರ ಅನುಗ್ರಹ ಅತಿ ಮುಖ್ಯ. ದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಸಭಾ ಕಾರ್ಯಕ್ರಮವನ್ನ ಕೂಡ ನಾವಿಲ್ಲಿ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಕುಮಾರಿ ವೈಷ್ಣವಿ, ಅದೇ ರೀತಿ ಸ್ವಾತಿ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ. ಪಾಶಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಪಾಶಂಕುಶಧರ ಮೂಷಿಕ ವಾಹನ, ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನೆ ದೇವ ವಂದಿತ ನೀನೆ, ಆದಿಪೂಜಿತ ನೀನೆ ದೇವ ವಂದಿತ ನೀನೆ, ಮೋದಕ ಪ್ರಿಯ ನೀನೆ ವಿನಾಯಕ, ಶರಣು ನಿನಗೆ ಶರಣು. ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ, ಗೌರವ ಅಧ್ಯಕ್ಷರು, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಿಂದೂ ಯುವ ಸೇನೆಯ ರಾಜೇಶ್ ಇವರು ಆಗಮಿಸಿ ಶಾಲಿನ ಜೊತೆಗೆ ನೆನಪಿನ ಕಾಣಿಕೆಯನ್ನ ನೀಡಿ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಭಾಸ್ಕರ್ ಚಂದ್ರ ಶೆಟ್ಟಿ, ಗೌರವ ಅಧ್ಯಕ್ಷರು, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ. ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಯಶೋಧರ್ ಚೌಟ, ಅಧ್ಯಕ್ಷರು, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಪ್ರವೀಣ್ ಇವರು ಆಗಮಿಸಿ ಶಾಲನ್ನ ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಗಣ್ಯ ಅತಿಥಿಯಾಗಿ ವೇದಿಕೆಯನ್ನ ಅಲಂಕರಿಸಿರುವವರು ಶ್ರೀಯುತ ಶಶಿಕಾಂತ್ ನಾಗೋಯ್ಕರ್, ಅಧ್ಯಕ್ಷರು, ಹಿಂದೂ ಯುವ ಸೇನೆ ಗಣೇಶೋತ್ಸವ ಸಮಿತಿ, ಇವರನ್ನ ಕೂಡ ಆತ್ಮೀಯವಾಗಿ ಸಂಘಟಕರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಿತೇಶ್ ರವರು ಆಗಮಿಸಿ ಆತ್ಮೀಯವಾಗಿ ಶಾಲನ್ನ ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶಶಿಕಾಂತ್ ನಾಗೋಯ್ಕರ್, ಅಧ್ಯಕ್ಷರು, ಹಿಂದೂ ಯುವ ಸೇನೆ ಗಣೇಶೋತ್ಸವ ಸಮಿತಿ. ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ನಾಗರಾಜ್ ಶೆಟ್ಟಿ ಅತ್ತಾವರ್, MRPL ಸಂಸ್ಥೆಯ ಅಧಿಕಾರಿಯಾಗಿದ್ದಾರೆ. ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪುರಂದರ್ ಇವರು ಆಗಮಿಸಿ ಆತ್ಮೀಯವಾಗಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ನಾಗರಾಜ್ ಶೆಟ್ಟಿ ಅತ್ತಾವರ್, MRPL ಅಧಿಕಾರಿ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿಯಾಗಿ ಸ್ಥಳೀಯರಾಗಿ ನಮ್ಮೊಂದಿಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಶ್ರೀಯುತ ವೇಣುಗೋಪಾಲ ಬಗಂಬಿಲ, ಮಹಾದೇವಿ ಮಂದಿರ ಬಗಂಬಿಲದ ಅಧ್ಯಕ್ಷರು. ಇವರನ್ನ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿತಿನ್ ಇವರು ಆಗಮಿಸಿ ಶಾಲನ್ನ ಹೊದಿಸಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ವೇಣುಗೋಪಾಲ್ ಬಗಂಬಿಲ, ಮಹಾದೇವಿ ಮಂದಿರ ಬಗಂಬಿಲದ ಅಧ್ಯಕ್ಷರು. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆಯಾದಂತಹ ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸತ್ಯನಾರಾಯಣ ಹೋಡೆ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಮಿತ್ರೇಶ್ ಇವರು ಆತ್ಮೀಯವಾಗಿ ಶಾಲು ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ಸತ್ಯನಾರಾಯಣ ಹೋಡೆ, ಅಧ್ಯಕ್ಷರು, ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀಯುತ ರವಿ ಎಕ್ಕೂರು, ಹಿಂದೂ ಯುವ ಸೇನೆಯ ಪ್ರಮುಖರು. ಇವರನ್ನ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುನೀತ್ ಇವರು ಆತ್ಮೀಯವಾಗಿ ಶಾಲನ್ನ ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ರವಿ ಎಕ್ಕೂರು, ಹಿಂದೂ ಯುವ ಸೇನೆ ಪ್ರಮುಖರು. ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಕಿರಣ್ ರೈ ಬಜಾಲ್, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನ ಕೂಡ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾವು ಪಂಚಲಿಂಗೇಶ್ವರ ದೇವಸ್ಥಾನ ಬಜಾಲ್ ಇದರ ಆಡಳಿತ ಮಂಡಳಿಯ ಮುಖ್ಯಸ್ಥರು. ಇವರನ್ನ ಅಭಿಷೇಕ್ ರವರು ಆಗಮಿಸಿ ಆತ್ಮೀಯವಾಗಿ ಶಾಲು ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀಯುತ ಕಿರಣ್ ರೈ ಬಜಾಲ್. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀಯುತ ಜನಾರ್ದನ್ ಅರ್ಕುಳ, ಇವರು ನಮ್ಮೊಂದಿಗಿದ್ದಾರೆ, ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರು. ಇವರನ್ನ ಕೂಡ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಚಿನ್ ರವರು ಆಗಮಿಸಿ ಆತ್ಮೀಯವಾಗಿ ಶಾಲು ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು.
ಹಿಂದೂ ಯುವ ಸೇನೆ ಹಿಂದೂ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇದರ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತಿಲಕ್ ಅವರು ಆಗಮಿಸಿ ಶಾಲು ಹೊದಿಸಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ರಕ್ತದಾನ ಶಿಬಿರವನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಅಧ್ಯಕ್ಷರು ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ. ಈ ರಕ್ತದಾನ ಶಿಬಿರಕ್ಕೆ ನಮ್ಮೊಂದಿಗೆ ಸಹಕಾರನ ನೀಡ್ತಾ ಇದ್ದಾರೆ KS ಹೆಗಡೆ ಆಸ್ಪತ್ರೆ ನಿಟ್ಟೆ ಡೇಳಕಟ್ಟೆ. ಇದರ ಎಲ್ಲ ಅಧಿಕಾರಿ ವರ್ಗದವರನ್ನ ಸಿಬ್ಬಂದಿ ವರ್ಗದವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ನಾಗರಿಕ ಬಂಧುಗಳನ್ನ ಕೂಡ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೀಪವನ್ನ ಪ್ರಜ್ವಲಿಸ್ತಾ ಇದ್ದಾರೆ ಅತಿಥಿ ಗಣ್ಯರಾದಂತಹ ಭಾಸ್ಕರ್ ಚಂದ್ರ ಶೆಟ್ಟಿ, ಯಶೋಧರ್ ಚೌಟ, ಶಶಿಕಾಂತ್ ನಾಗವೇಕರ್, ನಾಗರಾಜ್ ಶೆಟ್ಟಿ ರವರಿದ್ದಾರೆ, ವೇಣುಗೋಪಾಲ್, ಸತ್ಯನಾರಾಯಣ ಹೊಡೆ, ರವಿ ಎಕ್ಕೂರ್, ಕಿರಣ್ ರೈ ಬಜಾಲ್, ಜನಾರ್ದನ್ ಅರ್ಕೊಳ ಇವರೆಲ್ಲರ ಉಪಸ್ಥಿತಿಯಲ್ಲಿ ಇವತ್ತಿನ ದೀಪ ಪ್ರಜ್ವಲನೆ ಕಾರ್ಯಕ್ರಮ ನಡೀತಾ ಇದೆ. ಯಶೋಧರ್ ಚೌಟ, ಅಧ್ಯಕ್ಷರು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ, ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಳೆದ ಕೆಲವು ವರ್ಷಗಳಿಂದ ಈ ಶಾಖೆಯನ್ನು ಪ್ರಾರಂಭಿಸಿ ಅದರ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮಾಡಿಕೊಂಡು ಬಂದು ಈ ಊರಿನಲ್ಲಿ ಒಂದು ಮಾದರಿ ಸಂಸ್ಥೆ ಎನಿಸಿದೆ ನಿಮ್ಮ ಸಂಸ್ಥೆ. ಅದಕ್ಕಾಗಿ ನಿಮ್ಮೆಲ್ಲರನ್ನ ನಾನು ಇನ್ನೊಮ್ಮೆ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸುತ್ತಿದ್ದೇನೆ. ಮಿತ್ರರೇ, ಹಿಂದೂ ಯುವ ಸೇನೆ 2 ವಿಧಾನಗಳಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಒಂದು ಧಾರ್ಮಿಕ ವಿಚಾರದಲ್ಲಿ, ನಂತರ ಸಾಮಾಜಿಕ ಸೇವಾ ಚಟುವಟಿಕೆಯ ಮೂಲಕ ಯುವಕರನ್ನು ಒಗ್ಗೂಡಿಸಿ ಅವರ ಮುಖಾಂತರ ಈಗಾಗಲೇ ನೀವು ಹೇಳಿದ್ದೀರಿ ಗಡಿಯ ರಕ್ಷಣೆಯನ್ನು ಯೋಧರು ಮಾಡ್ತಾರೆ ಎನ್ನುವಂಥದ್ದು. ಯೋಧರು ಯಾವ ರೀತಿಯಲ್ಲಿ ಗಡಿಯ ರಕ್ಷಣೆಯನ್ನು ನಮ್ಮ ಗಡಿಯಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ಅದೇ ರೀತಿ ಗಡಿಯ ಒಳಗೆ ಅಂತ ಹೇಳಿದರೆ ನಮ್ಮ ದೇಶದ ಒಳಗೆ ನೀವು ನಿಮ್ಮ ಊರಿನ ಒಳಗೆ ನಿಂತ್ಕೊಂಡು ಈ ಸಮಾಜದ ಕೆಲಸವನ್ನು ಮಾಡುತ್ತಿರುವುದು ಕೂಡ ಒಂದು ದೇಶ ರಕ್ಷಣೆಯ ಕೆಲಸವೇ ಆಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಿಂದೂ ಯುವ ಸೇನೆ ಈ ರಕ್ತದಾನ ಶಿಬಿರದ ಬಗ್ಗೆ ಮಾತಾಡಿ 1-2 ಮಾತನ್ನು ಮುಗಿಸ್ತೇನೆ. ನಂದು ಹಿಂದೂ ಯುವ ಸೇನೆ ಈಗ ನಿರಂತರವಾಗಿ ಕಳೆದ 30-32 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಅದರ ಮುಖಾಂತರ 1000ಕ್ಕಿಂತಲೂ ಮಿಕ್ಕಿ ಯೂನಿಟ್ನಷ್ಟು ರಕ್ತವನ್ನು ನಮ್ಮ ಸಂಸ್ಥೆಗಳು ಎಲ್ಲ ಶಾಖೆಗಳ ಮುಖಾಂತರ ಈ ಸಮಾಜಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದೆ. ಇದರಿಂದ ಇದೇ ಒಂದು ದೊಡ್ಡ ಕೆಲಸ. ಯಾಕಂತ ಹೇಳಿದರೆ ಇದನ್ನು ಕೂಡ ನಾವು ದೇವರ ಕೆಲಸ ಅಂತ ಹೇಳಬೇಕು. ಧರ್ಮದಲ್ಲಿ ನಡೆಯುವ ಅಂತ ಹೇಳಿದರೆ ಖಾಲಿ ಸತ್ಯನಾರಾಯಣ ಪೂಜೆ, ಇದು ಶನೀಶ್ವರ ಪೂಜೆ ಇಲ್ಲ ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದಲ್ಲ. ಇಂಥ ಒಂದು ಕೆಲಸ ಕೂಡ ದೇವರ ಕೆಲಸ ಆಗಿದೆ. ಅದರಿಂದ ಇಂಥ ಕೆಲಸ ನಿಮ್ಮ ಶಾಖೆಯಿಂದ ನಿರಂತರ ನಡೀತಾ ಇದೆ. 100ಕ್ಕಿಂತಲೂ ಹೆಚ್ಚು ಯೂನಿಟನ್ನು ವರ್ಷಂಪ್ರತಿ ನೀಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದರಿಂದ ಮುಂದೆ ಕೂಡ ನಿಮ್ಮ ಶಾಖೆ ಇದೇ ರೀತಿ ಸಮಾಜದ ಸೇವೆಯನ್ನು ಮಾಡಿ ನಮ್ಮ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಮೇಲೆತ್ತುವಂಥ ವ್ಯವಸ್ಥೆ ನಮ್ಮ ಯುವಕರಿಂದ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಚಟುವಟಿಕೆ ಅದರ ಜೊತೆಗೆ ಇವತ್ತಿನ ಮಹಾದೇವಿ ಶಾಖೆಯವರ ಕಾರ್ಯವನ್ನ ನೀವು ಶ್ಲಾಘಿಸಿದಿರಿ, ಧನ್ಯವಾದಗಳು ತಮಗೆ. ಅದೇ ರೀತಿ ಮುಂದೆ ಈಗಾಗಲೇ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದಾರೆ ಗಣ್ಯ ಅತಿಥಿ ಶ್ರೀಯುತ ಶ್ರೀಕಾಂತ್ ಉಳ್ಳಾಲ್, ಉದ್ಯಮಿಗಳು, ಅದೇ ರೀತಿ ಸಮಾಜ ಸೇವಕರು. ಇವರನ್ನ ಕೂಡ ಶ್ರೀಕಾಂತ್ ಉಳ್ಳಾಲ್ ಸಮಾಜ ಸೇವಕರು, ಅದೇ ರೀತಿ ಉದ್ಯಮಿಗಳು. ಕಾರ್ಯಕ್ರಮದ ಮುಂದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಶ್ರೀಯುತ ಶಶಿಕಾಂತ್ ನಾಗವೇಕರ್ ಇವರಿಂದ ಮಾತನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಯುವ ಸೇನೆಯ ಈ ರಕ್ತದಾನದಂತಹ ಒಂದು ದೊಡ್ಡ ಕಾರ್ಯಕ್ರಮ, ಯಾಕೆ ಹೇಳಿದರೆ ಇದು ನಿನ್ನೆ ಇವತ್ತಿಂದ ನಡೆದುಕೊಂಡು ಬಂದದಲ್ಲ. ಸಾಧಾರಣ
ಭಾಸ್ಕರಣ್ಣ ಹೇಳಿದ ಹಾಗೆ 1993ನೇ ಇಸ್ವಿಯಿಂದ ನಡ್ಕೊಂಡು ಬಂದಂಥ ಕಾರ್ಯಕ್ರಮ. ಆಗ ಸಣ್ಣ ಮಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷಕ್ಕೆ 1,000 ಯೂನಿಟನ್ನು ಹಿಂದೂ ಯುವ ಸೇನೆಯ ಎಲ್ಲ ಶಾಖೆಗಳಲ್ಲಿ, ಒಂದೊಂದು ಶಾಖೆಯಲ್ಲಿ 100 ಸಂಖ್ಯೆಗಿಂತ ಜಾಸ್ತಿ ಆದದ್ದು ಉಂಟು. ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಈ ಯುವಕರು ಜೋಡಿಸಿಕೊಂಡು ಬಂದಿದ್ದಾರೆ ಹೇಳಿದರೆ ನನಗೆ ನಿಜವಾಗಿ ಹೆಮ್ಮೆ ಆಗ್ತಿದೆ. ಯಾಕೆ ಹೇಳಿದರೆ ನಾನು ಹಿಂದೂ ಯುವ ಸೇನೆಯ ಕಾರ್ಯಕರ್ತ ಅಂತ ಹೇಳಲಿಕ್ಕೆ. ಆದ ಕಾರಣ ಇನ್ನು ಮುಂದೆಯೂ ಇಂಥದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇಟ್ಟು ಇದ್ದ ಪರಿಸರದಲ್ಲಿ ನಿಮ್ಮ ಹೆಸರುಗಳನ್ನು ಶಾಶ್ವತವಾಗಿ ಇಡುವಂತೆ ಮಾಡುವಂಥ ಕೆಲಸವನ್ನು ಇಲ್ಲಿಯ ಕಾರ್ಯಕರ್ತರು ಎಲ್ಲರೂ ಮಾಡ್ತಾರೆ ಹೇಳುವ ಭರವಸೆಯಲ್ಲಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಿತಿಯ ಮುಖ್ಯಸ್ಥರು ಇವರಿಂದ ಶುಭ ಹಾರೈಕೆ. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಬಗಂಬಿಲ ಯಶೋಧರ್ ಚೌಟೇರ್ ಪಂಡಿಲಕನೆ ಹಿಂದೂ ಯುವ ಸೇನೆ ಸುಮಾರು 33 ವರ್ಷದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಡು ಬೇತೆ ಬೇತೆ ಶಾಖೆದ ಮುಖಾಂತರ ನಿರಂತರವಾದ ಸಮಾಜಮುಖಿ ಕೆಲಸ ಕಾರ್ಯ ಮಂತೊಂದು ಬೈದನು. ಅವು ಧಾರ್ಮಿಕ ಕಾರ್ಯಕ್ರಮ ಅದಪ್ಪು ಸಮಾಜಡ್ ಇತ್ತಿನಂಚಿನ ಬಡವರನ್ನು ಗುರುತಿಸದು ಅಕ್ಲೆಗೆ ಬಡೈನ ಬೇತೆ ಬೇತೆ ರೀತಿಯ ಸೇವೆ ಅದಪ್ಪು ಅವಿತ ಒಟ್ಟಿಗೆ ಇನ್ನಿ ನಡಪುನಂಚಿನಂಚಿನ ಒಂಜಿ ರಕ್ತದಾನದ ಅಂಚಿನ ಒಂಜಿ ಮಹಾನ್ ಕಾರ್ಯ ಅದಪ್ಪು. ಹಿಂದೂ ಯುವ ಸೇನೆ ಇಡೀ ಶಾಖೆಡ್ ಕೊರ್ನಾಪು ರಕ್ತದಾನ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉವೇ ಒಂಜಿ ಸಂಘಟನೆ ಕೊರಿಯರ ಇನಿಮುಟ ಚಾನ್ಸೆ ಹೆಜ್ಜಿ ಮನ್ಪನಂಚಿನ ಒಂಜಿ ನಮ್ಮ ಮಾತೆರ್ಲ ತೂತಿನಂಚಿನ ವಿಷಯ. ರಕ್ತದಾನ ಬಂಡವು ಇಡೀ ಪ್ರತಿ ಒಂಜಿ ವ್ಯಕ್ತಿಗಳ ಒಂದೊಂಜಿ ಸಂದರ್ಭ ಮತ್ತು ಮಸ್ತ್ ಅವಶ್ಯಕತೆ ಹೊರಪನಂಚಿನ ಒಂಜಿ ರಕ್ತ ಅಕ್ಲ ಒಂಜಿ ಕಷ್ಟದ ಸಂದರ್ಭ ಒಂಜಿ ರೋಗಿಗೆ ಕೆಲವು ಸಂದರ್ಭ ರಕ್ತ ನೆತ್ತೇರೆ ತಿಕ್ಕಂದಿನ ಸಂದರ್ಭ ಹಿಂದೂ ಯುವ ಸೇನೆದ ಕಾರ್ಯಕರ್ತೆಯರನ್ನವಾಡು ಹಿಂದೂ ಯುವ ಸೇನೆದ ಅಧ್ಯಕ್ಷರನ್ನವಾಡು ಅವರ ಅಕ್ಲೇನೊಂಜಿ ಸಂಪರ್ಕ ಮಂತಂದಾಂಡ ರಕ್ತ ಚಿಕ್ಕುಡು ಒಂಜಿ ನಂಬಿಕೆ ಇನಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಜನಕಲ ಮನಸ್ಸು ಉಂಟು. ಅದಕ್ಕೋಸ್ಕರ ಇಡೀ ಹಿಂದೂ ಯುವ ಸೇನೆ ಆಯ್ತ ಮಾತ ಕಾರ್ಯಕರ್ತೆಯರಿಗಳ ಒಂದು ಅಭಿನಂದನೆಯನ್ನು ಕೊರೊಂದಿಲ್ಲ ಈ ಸಂದರ್ಭ. ಅದಕ್ಕೆ ಮುಖ್ಯ ಸಾಕ್ಷಿ ನಮ್ಮ ಈ ಬಗಾಂಬಿಲದಂಚಿನ ಒಂದು ಶಾಖೆದ ನಿರಂತರವಾದ ವರ್ಷ ಪೂರ್ತಿ ಬೇತೆ ಬೇತೆ ರೀತಿ ನಡಪುನಂಚಿನ ಕಾರ್ಯಕ್ರಮ ಒಂಜಿ ಕುಗ್ರಾಮ ಆಯ್ನಂಚಿನ ಇಂಚಿನ ಬಗಾಂಬಿಲಾಡ್ ಇನ್ನಿತ ದಿನಾಟ್ ಈ ಒಂಜಿ ಬೇತೆ ಬೇತೆ ರಸ್ತೆ ಅದಪ್ಪು ಅತ್ತಿನ ಇನ್ನಿತರ ಒಂಜಿ ಸಂಪರ್ಕ ಜನಕ್ಲಿಗೆ ಬೋಡೈನಂಚಿನ ಒಂಜಿ ಒಳ್ಳೆ ರೀತಿದ ನೀರ್ದ ವ್ಯವಸ್ಥೆ ಅದಪ್ಪು, ರಸ್ತೆದ ವ್ಯವಸ್ಥೆ ಅದಪ್ಪು, ದಾರಿ ದೀಪ ಸ್ಟ್ರೀಟ್ ಲೈಟ್ ದ ವ್ಯವಸ್ಥೆ ಅದಪ್ಪು ಆಯರ್ಲ ಈ ರಕ್ತ ನಮ್ಮ ಬಗಂಬಿಲದಂಚಿನ ಒಂಜಿ ಶಾಖೆ ಪುನಂಚಿನ ಜವನೇರ್ನ ಹೋರಾಟ ಅದಪ್ಪು ಅಕ್ಲ ನಿರಂತರವಾಯಿನ ಜನಕುಲಿಗೆ ಸೇವೆ ಮನ್ಪುನಂಚಿನ ಒಂಜಿ ಅಕ್ಲ ಆಸಕ್ತಿ ಆದುಪ್ಪರ್ಲ ಆದುಪ್ಪು ಪನ್ಯರ್ಲ ಮಸ್ತ್ ಖುಷಿ ಒಂದುಂಟು. ನಿರಂತರವಾದ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಈ ಶಾಖೆ ಮಂತೊಂದುಲ್ಲಾರೆ. ಐತೊಟ್ಟಿಗೆ ಈ ರಕ್ತದಾನದಂಚಿನ ಒಂಜಿ ದಾನ ಮನ್ಪುನಂಚಿನ ಒಂಜಿ ಶಿಬಿರಲ್ನ ವರ್ಷಂ ಪ್ರತಿ ಮಂತೊಂದುಲ್ಲಾರೆ. ನನ್ನ ಮಿತ್ತಿಗಳ ನಿಕ್ಲಿಗ ಸೋಮೇಶ್ವರದ ಸೋಮನಾಥ ದೇವರ್ಲ ಪಂಚಲಿಂಗೇಶ್ವರ ಸ್ವಾಮಿಲ ಇಂಚಿನ ಸಮಾಜಮುಖಿ ಕೆಲಸ ಮನ್ಪುನಂಚಿನ ಒಂಜಿ ಶಕ್ತಿಲ್ನ ಆ ಒಂಜಿ ಮನಸ್ಸಲ್ನ ಕೊರಡು ನನ್ನ ದುಂಬುಗಳ ನಿಕ್ಲ ಮಾತ ಕಾರ್ಯಕ್ರಮ ಯಶಸ್ವಿ ಆಡ್ ಮನ್ಪುನ ಒಂಜಿ ಶುಭ ಸಂದೇಶ ಕೊರೊಂದು ಮಾತೆರೆಗಳ ಶುಭ ಕೊರೊಂದುಲ್ಲ. ಜೈ ಹಿಂದ್. ಅದೇ ರೀತಿ ಇದೀಗ ಮತ್ತೋರ್ವ ಗಣ್ಯ ಅತಿಥಿ ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ಸತೀಶ್ ಕುಂಪಲ ಇವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೌಶಿಕ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಶಾಲನ್ನ ಹೊದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಸಂಘಟಕರು ಸಾಕಷ್ಟು ನಿರೀಕ್ಷೆಯಲ್ಲಿರುವಂತಹ ವ್ಯಕ್ತಿ, ಇವರ ಮಾತನ್ನ ವೇದಿಕೆಯಲ್ಲಿ ಕೇಳಬೇಕು ಅನ್ನುವಂತಹ ಒಂದು ಆಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶ್ರೀಯುತ ನಾಗರಾಜ್ ಶೆಟ್ಟಿ ಅತ್ತಾವರ್ MRPL ಅಧಿಕಾರಿ, ಇವರಿಂದ 2 ಮಾತನ್ನ ನಾವು ನಿರೀಕ್ಷಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾದಂಥ ಅತಿಥಿಗಳೇ ಹಾಗೂ ನನಗೆ ಇಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದರೆ ರಕ್ತದಾನ ಅಂದರೆ ನನ್ನ ಲೆಕ್ಕದಲ್ಲಿ ದಾನದಲ್ಲಿ ದೊಡ್ಡ ದಾನ ಅಂತ ಹೇಳ್ಬೋದು. ಯಾಕಂದರೆ ರಕ್ತ ಅಂದರೆ ಒಂದು ಮನುಷ್ಯನೊಂದು ಜೀವನವನ್ನು ಉಳಿಸುವಂಥ ಒಂದು ಇದು ಹೇಳ್ತೆ. ಯಾಕಂತ ಹೇಳಿದರೆ ಇದು ಭಾರಿ ಒಂದು ಒಳ್ಳೆ ಕೆಲಸ. ಅದಕ್ಕೋಸ್ಕರ ನಾನು ಕರೆದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆ ಆದಷ್ಟು ಹಿಂದೂ ಯುವ ಸೇನೆ ಶ್ರೀ ಮಹಾದೇವ ಶಾಖೆ
ಬಂಗಂಬೆಲ ಇವರಿಂದ ಆದಷ್ಟು ಒಳ್ಳೆಯ ಕಾರ್ಯಗಳಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಸನ್ಮಾನ ಕಾರ್ಯಕ್ರಮ ಯಶಸ್ವಿ ಸಂಸ್ಥೆಯಾಗಿ ಈಗಾಗಲೇ ಸಾಕಷ್ಟು ಸಮಾಜ ಸೇವೆ ಚಟುವಟಿಕೆಯನ್ನು ನಡೆಸುತ್ತಿರುವಂತಹ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರು ಊರಿನಲ್ಲಿ ಇದೀಗಾಗಲೇ ಸಾಕಷ್ಟು ಸೇವಾ ಚಟುವಟಿಕೆ ಕಳೆದ 45 ವರ್ಷಗಳಿಂದ ಸಾಕಷ್ಟು ಸೇವೆಯನ್ನು ನಡೆಸಿ ಕುಗ್ರಾಮವಾಗಿದ್ದಂತಹ ಈ ಒಂದು ಕುಂಪಲ ಪ್ರದೇಶವನ್ನ ಅಭಿವೃದ್ಧಿ ಪಥದತ್ತ ನಡೆಸುವಲ್ಲಿ ಪ್ರಥಮ ಒಂದು ಕಲ್ಲನ್ನ ಹಾಕಿದಂತಹ ಸಂಸ್ಥೆ ಕುಂಪಲದ ಮಾತೃ ಸಂಸ್ಥೆಯಾದಂತಹ ಕೇಸರಿ ಮಿತ್ರವೃಂದ ಇದೀಗಾಗಲೇ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದೆ. ಅದೇ ರೀತಿ ಇದೀಗಾಗಲೇ ಅಶಕ್ತರ ಪಾಲಿನ ಆಶಾಕಿರಣವಾಗಿರುವಂತಹ ಇನ್ನೊಂದು ಸಂಸ್ಥೆ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಕಾಪಿಕಾಡ್ ಇವರು ಕೂಡ 2021ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ. ಈ 2 ಸಂಸ್ಥೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನ ನಾವು ನೀಡಬೇಕು ಅನ್ನುವ ದೃಷ್ಟಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನ ಇದೀಗ ನಡೆಸ್ತಾ ಇದ್ದಾರೆ. ನಾನು ಪ್ರಥಮವಾಗಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸತ್ಯನಾರಾಯಣ ಹೋಡೆ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ, ತಾವು ದಯವಿಟ್ಟು ವೇದಿಕೆಯಲ್ಲಿ ಸನ್ಮಾನದ ಆಸನವನ್ನ ಸ್ವೀಕಾರ ಮಾಡಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರು ಪ್ರೀತಿಪೂರ್ವಕವಾಗಿ ತಮಗೆ ನೀಡುತ್ತಿರುವಂತಹ ಅಭಿನಂದನೆಯ ಸನ್ಮಾನವನ್ನ ತಾವು ಸ್ವೀಕಾರ ಮಾಡಬೇಕು. ಎಲ್ಲ ಗಣ್ಯ ಅತಿಥಿಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸೇವಾ ಚಟುವಟಿಕೆಗಳನ್ನ ನಡೆಸಿಕೊಂಡು ಕುಗ್ರಾಮವಾಗಿದ್ದಂತಹ ಕುಂಪಲದ ಅಭಿವೃದ್ಧಿಗೆ ಪ್ರಥಮವಾಗಿ ಅಭಿವೃದ್ಧಿಯ ಅಡಿಗಲ್ಲನ್ನು ಹಾಕಿದಂತಹ ಸಂಸ್ಥೆ ಕುಂಪಲದ ಮಾತೃ ಸಂಸ್ಥೆ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಇದೀಗ 2021ನೇ ಸಾಲಿನ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡಿತಾ ಇದೆ. ನಮಗೆಲ್ಲರಿಗೂ ಬಹಳಷ್ಟು ಸಂತೋಷವಾದ ವಿಷಯ. ಇದಕ್ಕಾಗಿ ಇಲ್ಲಿ ಅಭಿನಂದನೆಯನ್ನ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸತ್ಯನಾರಾಯಣ ಹೋಡೆರವರು. ನಮಸ್ಕರಿಸುತ್ತಾ ಇಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಮಿತ್ರರಿಗೂ ಕೂಡ ನಮಸ್ಕರಿಸುತ್ತಾ ಸತತ 2ನೇ ವರ್ಷದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೀರಿ. ಕಳೆದ ಬಾರಿ ಕೂಡ ನಾನು ಬಂದಿದ್ದೆ. ತುಂಬ ಉತ್ತಮ ವೃತ್ತದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೇಸರಿ ಮಿತ್ರವೃಂದ ಹಾಗೂ ಈ ಮಹಾದೇವಿ ಶಾಖೆ ಹಿಂದೂ ಯುವ ಸೇನೆ ಸಹೋದರ ಸಂಸ್ಥೆ ಈ ಒಂದು ಗ್ರಾಮಾಭಿವೃದ್ಧಿ ಆಗಿರುವುದು, ಧರ್ಮ ಜಾಗೃತಿ ಆಗಿರುವುದು ಅಥವಾ ಯಾವುದೇ ರೀತಿಯ ಸೇವೆಯಲ್ಲಿ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ಊರಲ್ಲಿ ಅನೇಕ ರೀತಿಯ ಸೇವೆಗಳನ್ನು ಹೆಚ್ಚಿನ ಸಂಘ ಸಂಸ್ಥೆಗಳು ಮಾಡ್ತವೆ. ಆದರೆ ನಾನು ತಿಳ್ಕೊಂಡ ಪ್ರಕಾರ ಶ್ರೇಷ್ಠವಾದಂಥ ಒಂದು ಸೇವೆ ಅಂತ ಹೇಳಿದರೆ ಶಿಕ್ಷಣ ಮತ್ತು ಆರೋಗ್ಯ. ಈ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಾವು ಯಾವ ಸೇವೆ ಸಲ್ಲಿಸ್ತೇವೋ ಅದು ಖಂಡಿತವಾಗಿಯೂ ಜನರಿಗೆ ತಲುಪ್ತದೆ. ಮತ್ತು ಯಾವುದೇ ರೀತಿಯಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ ಅದು ಪ್ರಮುಖವಲ್ಲ. ಆದರೆ ಶಿಕ್ಷಣ ಮತ್ತು ಆರೋಗ್ಯ 2 ಸೇವೆ ಯಾವುದೇ ಒಂದು ಮಗುವಿಗೆ ಕೊಟ್ಟರೂ ಕೂಡ ಖಂಡಿತವಾಗಿ ಅವನು ಬೆಳಗಿ ಮುಂದೆ ಅವನು ಕೂಡ ಸೇವೆ ಮಾಡ್ತಾನೆ. ಅದೇ ರೀತಿಯಲ್ಲಿ ನೀವು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೀರಿ, ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಆಯೋಜನೆ ಮಾಡಬೇಕು. ಮತ್ತೆ ಹೇಳೋದೇನಂತ ಹೇಳಿದರೆ ಹಿಂದೂ ಯುವ ಸೇನೆಯ ಬಗ್ಗೆ ನನ್ನ ಕಾಲೇಜ್ ಜೀವನದಲ್ಲಿ ನಾನು ಕಾಲೇಜಲ್ಲಿರುವಾಗ ಈ ಒಂದು ಸಂಸ್ಥೆ ಪ್ರಾರಂಭವಾಗಿದೆ ಹಿಂದೂ ಯುವ ಸೇನೆ. ಆ ಸಮಯದಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಬೇರೆ ಬೇರೆ ಮನಸ್ಸುಗಳಲ್ಲಿ ಮೂಡಿತ್ತು, ಬೇರೆ ಬೇರೆ ರೀತಿಯ ಮಾತುಗಳು ಕೂಡ ಬಂದಿತ್ತು. ಆದರೆ ಈ ಒಂದು ಹಿಂದೂ ಯುವ ಸೇನೆ ಯಾವುದೇ ಮನಸ್ಸಿನ ಭಾವನೆಗೆ ನೋವು ಬಂದಿದ್ದರೂ ಕೂಡ ಅಥವಾ ಸಂತೋಷ ಬಂದಿದ್ದರೂ ಕೂಡ ಅದು ಎರಡನ್ನ ಬದಿಗಿಟ್ಟು ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದೆ. ತುಂಬ ಸಂತೋಷ. ಯಾರೆಲ್ಲ ಯಾವುದೋ ರೀತಿಯಲ್ಲಿ ಈ ಭಾವನೆಯನ್ನು ವ್ಯಕ್ತಪಡಿಸಿದಾರ ಅದಕ್ಕೆಲ್ಲ ಸಮರ್ಪಕವಾಗಿ ಉತ್ತರವನ್ನು ಈ ಒಂದು 33 ವರ್ಷಗಳಲ್ಲಿ ಈ ಒಂದು ಹಿಂದೂ ಸೇನೆ ನೀಡಿದೆ. ಇದಕ್ಕೆಲ್ಲ ಕಾರಣ ಇಂಥ ಯುವಕರು, ಇಂಥ ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಆ್ಯಂಬುಲೆನ್ಸ್ ಆಗಿರ್ಬೋದು ಅನೇಕ ರೀತಿಯ ಒಂದು ಚಟುವಟಿಕೆಗಳನ್ನು ಈ ಒಂದು 33 ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ತುಂಬ ಸಂತೋಷ ಆದಂಥದ್ದು ಏನಂತ ಹೇಳಿದರೆ ಈ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ ಗಣೇಶನ ಪೂಜೆ ಮಾಡುವಂಥದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಂದು ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಿಕೊಂಡು ಒಂದು ಶೋಭಾಯಾತ್ರೆ ಕೂಡ ವಿಶೇಷ ರೀತಿಯಲ್ಲಿ ಮಾಡ್ಕೊಂಡು ಬಂದಂಥ ಈ ಒಂದು ಹಿಂದೂ ಸೇನೆ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿಯ ಒಂದು ಸಂಸ್ಥೆ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ
ಕೇಸರಿ ಮಿತ್ರ ಬೃಂದ 45 ವರ್ಷಗಳಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದೆ. ಇವತ್ತು ಕುಂಪಲ ಗ್ರಾಮದಲ್ಲಿ ಕೇಸರಿ ಮಿತ್ರ ಬೃಂದ ಆಗಿರ್ಬೋದು ಅಥವಾ ಬಗಂಬಿಲ ಶಾಖೆ ಆಗಿರ್ಬೋದು, ಯಾವುದು ಎಲ್ಲ ಸಂಸ್ಥೆಗಳಿದೆ, ಎಲ್ಲ ಸಂಸ್ಥೆಗಳು ಸೇರಿಸಿಕೊಂಡು ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಈ ಒಂದು ಕುಂಪಲ ಗ್ರಾಮವನ್ನು ಕೊಂಡೊಯ್ದಿದೆ. ಎರಡನೇದಾಗಿ ಯಾವುದೆಲ್ಲ ಸೇವೆಗಳನ್ನು ನಾವು ಮಾಡಬೇಕಾ ಜನರಿಗೆ, ಅದನ್ನೆಲ್ಲ ಸೇವೆಯನ್ನು 45 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ. ಈ ನಮ್ಮ ಜಿಲ್ಲಾಡಳಿತ ಕೇಸರಿ ಮಿತ್ರವನ್ನು ಗುರುತಿಸಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಈ ದಿನ ಕೇಸರಿ ಮಿತ್ರ ಬೃಂದಕ್ಕೆ ನೀವು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೀರಿ. ಈ ಅಭಿನಂದನೆಯನ್ನು ಸ್ವೀಕರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಹಿಂದೂ ಸೇನೆ ಮಹಾದೇವಿ ಶಾಖೆ ಆಗಿರುವುದು, ಕೇಸರಿ ಮಿತ್ರ ಬೃಂದ ಆಗಿರುವುದು, ಊರಿನ ಸಂಪೂರ್ಣ ಸಂಘ ಸಂಸ್ಥೆಗಳು ಸೇರಿ ಊರಿನ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿ ಸೇವಾ ಚಟುವಟಿಕೆಗಳನ್ನ ಜೊತೆಯಾಗಿ ನಡೆಸೋಣ ಎನ್ನುವ ಆಶಯದೊಂದಿಗೆ ಇವತ್ತು ಅಭಿನಂದನಾ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದಂತಹ ಶ್ರೀಯುತ ಸತ್ಯನಾರಾಯಣ ಹೋಡೆ, ಅಧ್ಯಕ್ಷರು ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್, ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ಇನ್ನೊಂದು ಸಂಸ್ಥೆ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆ, ಕೊರೋನಾ ಸಮಯದಿಂದ ಸಾಕಷ್ಟು ಅಶಕ್ತರ ಪಾಲಿನ ಆಶಾ ಕಿರಣವಾಗಿ ಸಾಕಷ್ಟು ಸಮಾಜ ಸೇವಾ ಚಟುವಟಿಕೆಗಳನ್ನ ನಡೆಸಿ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಶ್ರೀ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಾಪಿ ಕಾರ್ಡ್, ದಯವಿಟ್ಟು ಇದರ ಸದಸ್ಯರು ಯಾರಾದರೂ ಇದ್ದಲ್ಲಿ ತಾವು ವೇದಿಕೆಗೆ ಆಗಮಿಸಿ ಈ ಒಂದು ವೇದಿಕೆಯಲ್ಲಿರುವಂತಹ ಸನ್ಮಾನದ ಆಸನವನ್ನ ಸ್ವೀಕಾರ ಮಾಡಬೇಕು. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆ ಅಶಕ್ತರ ಪಾಲಿನ ಆಶಾ ಕಿರಣವಾಗಿ ಸಾಕಷ್ಟು ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನ ನಡೆಸುತ್ತಿರುವಂತಹ ಸಂಸ್ಥೆ. ಇದೀಗ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರ ಪ್ರೀತಿಪೂರ್ವಕ ಅಭಿನಂದನಾ ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಜೋರದ ಕೈ ಚಪ್ಪಾಳೆ. ಸಾಯಿ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಕಾಪಿ ಕಾರ್ಡ್. ಜಗತ್ತೇ ತತ್ತರಿಸಿದಂತಹ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಿರ್ಗತಿಕರಿಗೆ ಊಟದ ವ್ಯವಸ್ಥೆಯ ಜೊತೆಗೆ ಅಗತ್ಯವಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಇದೀಗ ಯಶಸ್ವಿಯಾಗಿ ಸಾಕಷ್ಟು ಸಮಾಜ ಸೇವಾ ಚಟುವಟಿಕೆಗಳನ್ನ ನಡೆಸುತ್ತಿರುವ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಕಾಪಿ ಕಾರ್ಡ್, ಧನ್ಯವಾದಗಳು. ಇದೀಗ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಇದೀಗಾಗಲೇ ಪ್ರಥಮ ವರ್ಷದಲ್ಲೂ ಕೂಡ ಇಲ್ಲಿ ರಕ್ತದಾನ ಶಿಬಿರವನ್ನ ಯಶಸ್ವಿಯಾಗಿ ಆಯೋಜಿಸಲು ಸಹಕಾರವನ್ನ ನೀಡಿದಂತಹ ವ್ಯಕ್ತಿ. ಅದೇ ರೀತಿ ಕೇಂದ್ರೀಯ ಮಂಡಳಿಯಲ್ಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಓರ್ವ ವ್ಯಕ್ತಿ ಶ್ರೀಯುತ ನಿಶಾಂತ್, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವಂತಹ ವ್ಯಕ್ತಿ ಶ್ರೀಯುತ ನಿಶಾಂತ್ ಇವರಿಗೆ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರ ವತಿಯಿಂದ ಪ್ರೀತಿಪೂರ್ವಕವಾದ ಅಭಿನಂದನಾ ಸನ್ಮಾನ. ದಯವಿಟ್ಟು ಗಣ್ಯ ಅತಿಥಿಗಳು ನಿಶಾಂತ್ ಇವರಿಗೆ ಸನ್ಮಾನವನ್ನ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಿಶಾಂತ್ ರಕ್ತನಿಧಿಯ ಸಂಚಾಲಕರಾಗಿ ಸಮಾಜ ಸೇವಾ ಕಾರ್ಯವನ್ನ ನಿಸ್ವಾರ್ಥವಾಗಿ ಸಲ್ಲಿಸುತ್ತಿರುವಂತಹ ವ್ಯಕ್ತಿ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದವನ್ನ ನಾನು ಸಂಘಟಕರ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರೀತಿಪೂರ್ವಕವಾಗಿ ನಮ್ಮ ಅಭಿನಂದನಾ ಸನ್ಮಾನವನ್ನ ಸ್ವೀಕಾರ ಮಾಡಿದಂತಹ ಶ್ರೀಯುತ ನಿಶಾಂತ್ ರಕ್ತನಿಧಿಯ ಸಂಚಾಲಕರು. ಮಿತ್ತಜಾವಡ್ಡಿತ್ತು ನನ್ನ ಆತ್ಮೀಯರು, ಹಿರಿಯರು, ಕಿರಿಯರು, ಅಂಜನೆ ಹಿಂದೂ ಸೈನ್ಯದ ಪದಾಧಿಕಾರಿಗಳು, ಮಾತೆರೆಗಳ ನಮಸ್ಕಾರ ಅಂತಂದು, ವೇದಿಕೆದ ತುಂಬತ್ತಿನ ಮಾತೆರೆಗಳ ನಮಸ್ಕಾರ ಅಂತಂದು ಬಂದುಳ್ಳ ಇನಿ ಹಿಂದೂ ಸೇನೆ ಮಹಾದೇವ ಶಾಖೆ ಹಿಂದೂ ನಗರ ಬಗಂಬಿಲ ಮುಗಲು ವರ್ಷಂ ಪ್ರತಿ ರಕ್ತದಾನ ಶಿಬಿರ ಮತ್ತೊಂದು ಮಾತೆಲ್ಲ ಗೊತ್ತುಂಡು. ದಾನ ಸುಮಾರು ಉಂಡಿಗೆ ಇಟ್ಟು ರಕ್ತದಾನ ದಾನ ಪಂಡ ಮಹಾ ವಿಶಿಷ್ಟ ದಾನಗೆ ಆರೋಗ್ಯದ ಪ್ರಕಾರ ಏರು ರಕ್ತದಾನ ಮನ್ಪೇರ ಅಕ್ಲಿಗೆ ಜೋಗ್ಲ ಎಡ್ಡೆ ಏನಲ್ಲಕ ತೋರಾಯಿನಕ್ಲು ಬಚ್ಚಾರ ರಕ್ತದಾನ ಕೊರೋನ ಬಾರಿ ಎಡ್ಡೆ ಅಂಜನೆ ಯಾಂದದು ನೆನ್ನ ಅಜ್ಪು ವರ್ಷ ಆದ ಅಂಜನೆ ಇರಲಿಲ್ಲ ರಕ್ತದೊಂದು ಎಲ್ಲ ಅಂಜನೆ ಹಾರ್ಟ್ ಅಟ್ಯಾಕ್ಗಳ ಆರೋಗ್ಯದ ಅಧಿಕಾರಿನಕ್ಲು ಪನ್ಪೇರ ಅವು ಬಾರಿ ಅಡ್ಡೆ ಅಂದು ನಿಕ್ಲೆ ಗೊತ್ತುಪ್ಪು ಏರ ಡಾಕ್ಟರ್ನಕ್ಲು ಗೊತ್ತು ಪನ್ವೇರು ನಿಕ್ಲೆಗೆ ಅಂಜನೆ ಹಿಂದೂ ಸೇನೆ ಪಂಡ ನಿಕ್ಲೆ ಮಾತು ಗೊತ್ತುಂಡು. ದಕ್ಷಿಣ ಕನ್ನಡ, ಉಡುಪಿಡು, ಓಲಾಂಡಲ ರಕ್ತದಾನ ಸ್ಟಾರ್ಟ್ ಮಾಡ್ತೀನಿ ಪಂಡ ಹಿಂದೂ ಸೇನೆ ನಿಕ್ಲೆ ಮಾತೆಗಳು ಗೊತ್ತು. ಒಂಜು ವೆಲ್ನಾಕಾಡು, KMC ಆಡು, ನೆಟ್ಟಾಡು, ಓಡಲ್ನ ಬತ್ತಾರ ರಕ್ತದಾನ ಬತ್ತನ ಸುರುಕಾದ ಬರ್ಪಿ ಹಿಂದೂ ಸೇನೆದ ಚೌಟೇರೆ ಗತ್ತನ ಏರು ಉಳ್ಳೇರು ಮುಲ್ಪ ಗಂಬಲ ಕ್ಲಾಕ್ಲೆ ಪ್ರತಿಯೊರೆಲ್ಲ ಗೊತ್ತುಂಡು. ಅಂಜನೆ ಹಿಂದೂ ಸೇನೆ ಆಂಬುಲೆನ್ಸ್ಲ ಅಂಜನೆ ಪ್ರತಿಯೊರೆಗೂ
ಖಾಲಿ 500 ರೂಪಾಯಿ ಓಡಿಲ್ಲ ಪೋಪುಂಡ 500 ರೂಪಾಯಿ ಕೊರಪೆ ಅಂಚಿನ ಸಂಸ್ಥೆ ಪುಂಡಾಂಡ ಹಿಂದೂ ಯೋಸನೆ ಸುರುಕಾದ ಹಿಂದೂ ಯೋಸನೆ ತಕ್ಕಲೆ ಅಭಿನಂದನೆ ಅಂತ ಅಂಜನೆ ಬಂದು ನಿಕ್ಲೆ ಮಾತಾಗಲ್ಲ ಹಿಂದೂ ಯೋಸನೆ ಬಂಡ ನಿಕ್ಲೆ ಗೊತ್ತು 10-32 ವರ್ಷದ ದೊಂಬು ಒಂಜಿ ಸಂಸ್ಥೆ ಹಿಂದೂ ಸಂಘಟನೆ ಎತ್ತಿನ ಬಂಡ ಹಿಂದೂ ಯೋಸನೆ ಮಾತೆಲ್ಲ ಗೊತ್ತುಪ್ಪು ಎಂಗಳು 16 ವರ್ಷದ ನಿಂಚೆ ಎಂಗಳು ಐಟ್ ಸೇರ್ದ ಐಟ್ ಉಪ್ಪುನಾಗ ಮಾತ ದುಮ್ಮೊಂಜಿ ಹಿಂದೂಗೂ ಅನ್ಯಾಯ ಅನ್ನಾಗ ಮಾತಾಗಲ್ಲ ಸತೀಶ್ ಗುಂಪಲ ಅವಡು ಏರ್ಲಪ್ಪಡ ಪೂರ ಹಿಂದೂ ಯೋಸನೆ ಅಭಿಮಾನಗಳು ದುಂಬುರು ದಿಂಚಲ ಇತ್ತ ಮತ್ತು ಪಕ್ಷ ಉಪ್ಪೇರು ಬೇತ ಸಂಘಟನೆ ಅವು ಸಂಘಟನೆ ಸುಮಾರು ಪುಟ್ಟುದುಂಡು ಆಂಡ ಹಿಂದೂ ಯೋಸನೆದಕ್ಕಲು ಸುರುಕುಪುರ ಫಸ್ಟ್ ಸಂಘಟನೆ ಸ್ಟಾರ್ಟ್ ಆಯ್ನೆ ನಮ್ಮ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಕಾಸರಗೋಡು ಪ್ರತಿಯೊಂದು ಜಡ್ಲ ಹಿಂದೂವಿನ ಸ್ಟಾರ್ಟ್ ಬಂದು ಬಕ್ಕ ಬೇತೆ ಪುಟ್ಟಿ ಬಲತ್ತ ಇಲಕ ಜೋಕುಲ ಇಲಕ ಪ್ರತಿಯೊಂದು ಸಂಘಟನೆ ನಡು ಅಪಗ ಬಂದಿನ ಹಿಂದೂ ಯೋಸನೆ ಬೇಲೆ ಬಂಡ ಒಂಜಿ ಹಿಂದೂಗೂ ಅನ್ಯಾಯನಾಗ ಎದುರು ಕೇಂದ್ರ ಎತ್ತೀನಿ ಹಿಂದೂ ಯೋಸನೆ ಬಂದಲ್ಲ ಇದು ನೆನಪಿದಿಲ್ಲ ಮಾತಾಡಲ್ಲ ಇತ್ತಲಂಚೆನೆ ನಂಗೆ ಹಿಂದುಲೆಗೆ ಎಂಜನಾಲ್ ನಡೆದಾಡಲ್ಲ ಜೈಲು ಪೋಂದ ನೇನು ಇತ್ಯಾರ್ಥ ಮನ್ಪುಂಡ ಅಂಜನೆ ಜಾತಿ ಮತ ಭೇದ ಇಜ್ಜಂದಿನ ಅಕ್ಲೆ ರಕ್ತ ಕೊರ್ಪುನೋಡು ಅಕ್ಲೆ ಇಂಚಿನಾಡ ದಾನ ಪ್ರತಿ ನೆಟ್ಲ ಮುಲ್ತ ಶಾಖೆನೆ ಪುಸ್ತಕ ದಾನ ಮುಲ್ತ ಪ್ರತಿ ವರ್ಷ ಮುಲ್ಪ ಅಪ್ನೆ ಸುಮಾರು ವರ್ಷ ಚೀಡೆ ಬರೋದಿಲ್ಲ ಪೂರ ಇರ್ಕಲೇ ಕಾರಣ ಇಕ್ಕ ಭಗಮೇಲ ಶಾಖೆಗಳು ಎಡ್ಡ ಬೆಲೆ ಅನ್ಪೇರು ತೂಲಿಂದು ಇತ್ತ ಆತ್ಮೀಯರು ಕಿರಣೇರು ಬಂಡ್ಲಕ್ಕೆ ಕುಗ್ರಾಮ ಇತ್ತು నేనొంజಿ ಸಿಟಿ ಲೆಕ್ಕ ಮನ್ಪೋಡ್ದಾಂಡ ನಿಕ್ಲು ಭಗಮೇಲ ಶಾಖೆ ಮುಲ್ತ ಮಹಾದೇವ ಶಾಖೆ ದಕ್ಕಲು ಬಾರಿ ಎಡ್ಡ ಬೆಲೆ ಅಂತ ನಲ್ಲ ಮಿತ್ತಿಗೆ ನಿಕ್ಲು ಮಾತಿರಲ್ಲ ಕೈ ಒಟ್ಟಾದು ಪೂರ ಒಂಜೇ ಅಪ್ಪೆ ಜೋಕ್ಲಕ ಮಂದನ ಅದು ದಾನ ಧರ್ಮ ಮನ್ಪುಣ ಅಂಚನೆ ಪಾಪದಕ್ಲೆ ಗುರುತಿಸಾವನ ಪ್ರತಿಭೆಲೆನ್ ಗುರಿಸಾವನ ಪೂರ ಕೆಲಸ ಮನ್ಪೊಡಂದು ಅನ್ನಿಕ್ಲಕ್ಕೆ ಏನೊಂದುಪ್ಪೆ ಅಂಚನೆ ಕೇಸರಿ ಒಂದ ಬಕ್ಕ ಸಾಯಿ ಟ್ರಸ್ಟ್ ಅಕ್ಲೆಗಳ ಪ್ರಶಸ್ತಿ ಸಿಕ್ಕುದುಂಡು ಆಂಡ ಹಿಂದೂ ಯೋಸನೆ ಹೂವೇ ಪ್ರಶಸ್ತಿ ಸಿಕ್ಕುದು ಮನ್ಪುಜಿ ನಿಜವಾದ ಹಿಂದೂ ಯೋಸನೆದಕ್ಲೆ ರಾಜ್ಯ ಪ್ರಶಸ್ತಿ ಕೊರನೆಲ್ಲ ಕಮ್ಮಿ ಆಂಡ ಎಂಕ್ಲು ಒಯ್ಕಲ ಹಿಂದೂ ಯೋಸನೆದಕ್ಕಲು ಒಯ್ಕಲ ಎಂಕ್ಲು ಓ ಪ್ರಶಸ್ತಿಗಳ ಆಕಾಂಕ್ಷೆ ಮನ್ಪಂದೆ ಪ್ರಚಾರ ಮನ್ಪಂದೆ ಕೊರ್ಪುನ ಸಂಘಟನೆ ಪಂಡ ಹಿಂದೂ ಯೋಸನೆ ಕುಡರ ಪಂಡೊಂದು ಎನ್ನ ಪಾತ್ರ ವಿರಾಮ ಕೊಡ್ಪೆ ಜೈ ಹಿಂದ್. ಶ್ರೀಕಾಂತ್ ಉಳ್ಳಾಲ್ ಸಮಾಜ ಸೇವಕರು ಉದ್ಯಮಿಗಳು ಯಾವತ್ತು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿದವರಲ್ಲ, ಆದರೆ ಆ ಹೆಸರನ್ನ ಸೂಚಿಸದೆ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ಸೇವೆಯನ್ನ ಸಲ್ಲಿಸುವಂತಹ ವ್ಯಕ್ತಿ ಶ್ರೀಕಾಂತ್ ಉಳ್ಳಾಲ್. ಅದೇ ರೀತಿ ಇವತ್ತಿನ ರಕ್ತದಾನ ಶಿಬಿರಕ್ಕೆ ಬೇಕಾದಂತಹ ರಕ್ತದ ದಾನಿಗಳನ್ನ ಅಂದ್ರೆ ಸುಮಾರು 30 ಯುವಕರನ್ನ ಸ್ವಯಂ ಪ್ರೇರಣೆಯಿಂದ ಅವರನ್ನ ಈ ಒಂದು ರಕ್ತದಾನ ಶಿಬಿರದ ಸ್ಥಳಕ್ಕೆ ಕರೆತಂದು ಅವರಿಗೆ ರಕ್ತದಾನ ನೀಡುವಂತೆ ಪ್ರೇರೇಪಿಸಿ ಇದೀಗ ಮತ್ತೆ ಅವರು ಮಾಡಲಿಕ್ಕಿದ್ದಾರೆ. ಇದಕ್ಕಾಗಿ ಅವರಿಗೆ ಸಂಘಟಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನ ಇಲ್ಲಿ ಅರ್ಪಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಮುಂದೆ ಇನ್ನೋರ್ವ ಗಣ್ಯ ಅತಿಥಿಯಾಗಿ ಈಗಾಗಲೇ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ಶ್ರೀಯುತ ಸತೀಶ್ ಕುಂಪಲ, ಅಧ್ಯಕ್ಷರು ಬಾಲಕೃಷ್ಣ ಭಜನಾ ಮಂದಿರ ಕುಂಪಲ, ಇವರಿಂದ ಶುಭ ಹಾರೈಕೆಯ ಗ್ರಾಮದ ಸೋಮನಾಥ ದೇವರನಂಚನೆ ಶ್ರೀಕೃಷ್ಣ ಪರಮಾತ್ಮನಂಚನೆ ಮಹಾದೇವಿದ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಯುವ ಸೇನೆದ ಈ ಒಂಜಿ ರಕ್ತದಾನ ಶಿಬಿರದ ಕಾರ್ಯಕ್ರಮಡ್ ವೇದಿಕೆ ಎಡುಪುನಂಚಿನ ಎನ್ನ ಆತ್ಮೀಯರನಂಚಿನ ಮಾರ್ಗದರ್ಶಕರನಂಚಿನ ಕಲ್ಪನಾ ಸ್ವೀಟ್ಸ್ದ ಮಾಲಕೇರ್ಲ ಆದುಪುನ ಶಶಿ ಅನ್ನ ಅಂಚನೆ ನಾಗರಾಜ್ ಶೆಟ್ರ್, ಜನಾರ್ದನನ್ನೇ, ರವಿಯನ್ನೇ, ವೇಣು, ಶ್ರೀಕಾಂತ್ ಅಂಚನೆ ಭಾಸ್ಕರನ್ನೇ, ಕಿರಣ್ ರೈ, ಸತ್ಯನಾರಾಯಣ್ ಅಂಚನೆ ಯಶೋಧರ್, ವೇದಿಕೆದ ದುಂಬುಪ್ಪುನ ಹರಿಯಪ್ಪ ಸಾಲ್ಯಂತ್, ಸವಿತ್, ಹಿತೇಶ್ ಮಸ್ತ್ ಜನ ಉಲ್ಲೇರು ಪೂರೆಲ್ಲ ಉಲ್ಲೇಖ ಮಲ್ತೊಂದು ಯುವ ಸೇನೆ ಎಂಕ್ ಬೇರೆ ಜನಾರ್ದನನೇ ಪಾತ್ರನ ಭಾರಿ ಖುಷಿ ಅಂತ ಯಾವಂದ ಯುವ ಸೇನೆ ಪ್ರಾರಂಭದ ಫಸ್ಟ್ ಮೀಟಿಂಗಿಗೆ ಎಂಕ್ಲ ಕೇಸರಿದ ಬಾಲನ್ನೇ ನಾನು ಫಸ್ಟ್ ಗಾಡಿಯಲ್ಲಿ ತೊಗೊಂಡೇನು ಅವಾಗ ಆಜ ಏಲ ಜನ ಇತ್ತೀರ ಆತೆ ಅವಾಗ ಕೇಸರಿದ ನಾರಾಯಣ್ ಸಭಾ ಇತ್ತು, MG ಹೆಗ್ಡೆ ಬಕ್ಕ ಎಕ್ಕೂರದ ಬಾಬನ್ನೇ ಬಕ್ಕ ಭಾಸ್ಕರನ್ನೇ ಎಂಗ್ಲೆ ಮಾತ್ರೆಗಳ ಗುರುಕುಲ ಭಾಸ್ಕರನ್ನೆಲ್ಲ ಗುಣಕರನ್ನೆಲ್ಲ ಇತ್ತೀನಿ ಅಪ್ಪಗ ಆ ಸಂದರ್ಭದಿಂಚ ಯುವ ಸೇನೆದ ಬಾರಿ ಎಂಕ್ಲೆಗೆ ನಿಜವಾದ ಸತ್ಯ ಜನಾರ್ದನ ಒಡನಾಟ ಇತ್ತನೆ. 89ಗೂ ಕುಡ್ಲಾಡ್ ಪ್ರಥಮ ಬಾರಿಗೆ ಹಿಂದೂ ಸಮಾಜೋತ್ಸವ ಮಲ್ಪನಾಗ ಗುಣಕರನ ನೇತೃತ್ವ ಹಿನಿಕ್ಲ ಜ್ಯೋತಿದ ಅಲ್ಪ ಮೆರವಣಿಗೆ ಪಿದಾಡ್ನ ಡಾಕ್ಟರ್ ಪ್ರಭಾಕರ್ ಭಟ್ಲ ಗುಣಕರನ ಅವು ಒಂಜಿ ನೇನು ಇನಿಕ್ಲ ಕಣ್ಣಿಗೆ ತೋಜುನು ಆ ನಮೂನೆದ ಒಂಜಿ ಹಿಂದೂ ಸಮಾಜೋತ್ಸವ 5 ಬಕ್ಕಲ ಆತಿಜಿ ನನಲ ಆರೆ ಇಜ್ಜದ ಅದನ್ನು ಗೊತ್ತಿಜಿ ಆ ನಮೂನೆದ ಒಂಜಿ ಹಿಂದೂ ಸಮಾಜೋತ್ಸವ ಬಾರಿ ಕಷ್ಟದ ಕಾಲಡ ಆ ಸಂದರ್ಭ ಆತಿನ ಪೂರ ನೆನಪು ಮಲ್ಪನಾಗ ಖುಷಿ ಆಪನು ಸತ್ಯ ಬನ್ನೋಡಂದ ಆ ಸಂದರ್ಭ ಹಿಂದುತ್ವವಾಗಿ ಅದನ್ನ ನಮ್ಮ ವಿಚಾರಗಳಿಗೆ ತೊಂದರೆ ಬಂದಾಗ ಬಾರಿ ಹೆದುರು ಬತ್ತದಂತು ನಂಚಿನ ಸಂಘಟನೆ ಹಿಂದೂ ಯೋಸನೆ ಇತ್ತೀನಿ ಬೇತೆ ಊಲ ಸಂಘಟನೆ ಅಪ್ಪ ಗೆಜ್ಜಾನ್ ಭಾಸ್ಕರನ್ನೇ ಕುಂದಾಪುರ ಅರ್ಧ ಬತ್ತದು ಮುಲ್ಪ ಪ್ರಚಾರಕ್ಕಿರಾದ ಸಂಘದ ಕೆಲಸ ಮಲ್ತೊಂದು ಇತ್ತಲಕನೆ ಎಂಕ್ಲೇನ್ ಪೂರ ಎಂಕುಲ ಬೆಳವಣಿಗೆ ಯಾರ ಕಾರಣ ಗುಣಕರನ್ನೇ ಭಾಸ್ಕರನ್ನೇ ಇಂಚಿತನಕ್ಕೂ ಪೂರ ಎಂಕ್ಲೇನ ಬೆಳವಣಿಗೆ ಮಲ್ತೊಂದು ದುಂಬು ಪೋಯರ್ ಇನ್ನಿ ಕೇಸರಿ ಮಿತ್ರ ಬಂದದ ಇನಿ ಸತ್ಯನಾರಾಯಣ ಮುಲ್ಪ ಸನ್ಮಾನ ಮಲ್ಪನ ಸಂತೋಷ ಅಂತ ಯಾವಂದ ಕೇಸರಿದ ಆ ಅಡಿಗಲ್ಲು ಪಾಡ್ನೆಟ್ ಕೇಸರಿದ ಆ ಪ್ರಾರಂಭದ ನೇಟಿ ಯಾನ್ಲ ಒಂಜಿ ಜನ
ಎಂಕುಲು ಮಾತೆರ್ಲ ಪರಿಶ್ರಮದ ಆಧಾರದ ಮಿತ್ತು ಕೇಸರಿ ಮಿತ್ರ ಬಂದಾಂಡ ಐದು ಬಕ್ಕ ಮುಕುಲೈನ್ ಸತ್ಯನಾರಾಯಣ ನಕ್ಲು ಬಾರಿ ಎಡ್ಡಡಿ ಇನಿ ಎತ್ತರಕ್ಕೆ ಕನಪನಂಚಿನ ಕೆಲಸಲೇನು ಅತ್ಯಂತ ಶ್ಲಾಘನೀಯವಾದ ಇನ್ನು ಮಲ್ತೆರೆ ಕಟ್ಟಡ ನನೊಂಜಿ ಬೊಕ್ಕೊಂಜಿ ಐಕ್ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಡ್ಡೆ ಪುದರ್ ಬರ್ಪುನ ಲೆಕ್ಕ ಕೆಲಸ ಮಲ್ದೇರು ಇನ್ನು ಐಕ್ ಅರ್ಹವಾದ ರಾಜ್ಯೋತ್ಸವ ಪ್ರಶಸ್ತಿಲ ಈ ರಾಜ್ಯ ಸರ್ಕಾರ ಈ ಜಿಲ್ಲಾಡಳಿತ ಕೊರ್ನ ಹೆಂಗೆ ನಿಜವಾದ ಸಂತೋಷ ಅಂದ್ರೆ ಬಾರಿ ಸಂತೋಷ ಸಂಗತಿ ದಯಮಂಡ ಕೆಲಸ ಮಲ್ಪನಂಚಿನ ಸಂಘಟನೆಗೆ ಗುರುತಿಸಿದ ಕೊರ್ನಂದಾನ ನನಾದು ಕೆಲಸ ಮಲ್ಪರ ಪ್ರೇರಣೆ ತಿಕ್ಕುನ ಅಂಚನೆ ಸಾಯಿ ಪರಿವಾರಲ ಒಂಜಿ ಕನಿಷ್ಠ ಅವಧಿಡು ಬಾರಿ ಮಲ್ಲ ಕೆಲಸ ಮಲ್ದೇರು ಅಕ್ಲೆಗ್ಲ ನಿಜವಾದ ಒಂಜಿ ಎಡ್ಡೆ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ಪುನಂಚಿನ ಕೆಲಸ ಮಲ್ಪನ ಮುಖಾಂತರ ಒಂಜಿ ಜಿಲ್ಲಾಡಳಿತ ಗುರುತಿಸಿನ ಅತ್ಯಂತ ಶ್ಲಾಘನೀಯ ಕೆಲಸ ಶ್ರೀಕಾಂತರನೇ ಕಡೆ ಮೇರೆ ಸಂದೀಪ ಪನೊಂದಿತ್ತೇರು ತೆಲ್ತೊಂದು ಎಪ್ಪನು ಆರು ಇನಿ ರಕ್ತ 30 ಜನ ಕನರ ಇನಿ ಇಲೆತೊಂಬೈದಿನಿ ಹೆಂಗ್ ಗೊತ್ತುಂಡ ಆರು ಹಿಂದುತ್ವಕ್ಕೆ ತೊಂದರೆ ಆನಾಗ ಸುದ್ದಿ ಚಂದ ಎಂಚೆಂಚಿನ ಪೂರ ಕಾರ್ಬಾರ್ ಪೂರ ದುಂಬುದ ಕಾಲಡು ಮಲ್ದಿರಂದು ಹೆಂಗೆ ಗೊತ್ತುಂಡು ಅದೇ ಭಾಸ್ಕರನ್ನಾಗೆ ಪೂರ ನಮೂನೆದಲ್ಲ ಅರ್ನ ಗೊತ್ತು ಅರ್ನ ಟೀಮ್ ಎಂಚೆತ್ತಿನ ಆರು ಎಂಚ ಕೆಲಸ ಮಂತಂದಿತ್ತೇರು ಇನ್ನು ಒಂಜಿ ಎಲ್ಲೇ ಕೆಲಸ ಅಂಡ ನಂಗೆ ಮಲ್ಲ ಪ್ರಚಾರ ಪಟ್ಟು ಶ್ರೀಕಾಂತರ್ನಕ್ಕೆ ನಾವು ಒಂಜಿ ಟೀಮ್ ಇತ್ತು ಉಳ್ಳಾಲ ಜಯಂತ್ ನಾನೊಂಜಿ ಬೊಕ್ಕೊಂಜಿ ಪೂರ ಇತ್ತೇರಲ್ಪ ಮಧ್ಯಾಹ್ನ ಪುದರ್ ಬರ್ಚಿ ಅಣ್ಣ ಅಕುಲ್ ಮಲ್ತಿನ ಕೆಲಸ ಇನಿಕ್ಲ ಎಂಕುಲೊಂಜಿ ಬಾರಿ ಮಲ್ಲ ಕೆಲಸ ಮಲ್ದ ಅಂದ್ ಒಲ್ಪಲ ತೋಜಾಯಿ ನಕ್ಲತ್ತು ಆನಿ ಎಂಚೊಲ್ಲೇರು ಇನಿಲ ದಾಲ ಮನಿ ಪಂದೆ ಕುಲ್ಲುನಾರು ಅಂಚಿತ್ತಿನ ಒಂಜಿ ಎಡ್ಡೆ ಕೆಲಸ ಮಲ್ತಿನಾರು ಯಾನ್ ಯುವಸೇನದ ಬಗಂಬಿಲ ಶಾಖೆದಾಗ್ಲೇ ನಿಜವಾದ ಅಭಿನಂದನೆ ಸಲ್ಲಿಸವೆ ಆರು ಓಲಾ ಇತ್ತನಲ್ಲ ನಿಕುಲಾರೇನು ಪತ್ತದ ಮುಲ್ ಬಗಂಬಿಲ ಪ್ರತಿ ಕಾರ್ಯಕ್ರಮ ಅನಗ ಮುಲ್ಪ ದಿವನವರೇನು ಆರು ಮುಲ್ಪ ನಂಗೊಂಜಿ ಎಡ್ಡೆ ಗಟ್ಟಿ ಜನ ಶ್ರೀಕಾಂತರ ನಮ್ಮೊಟ್ಟಿಗೆ ನಮ್ಮ ಈ ಬಾಗಡ್ ನೆಟ್ಟೆ ಒಲ್ಲೇರು ನಮ್ಮ ಈ ಬಾಗಡೆ ಸಂಘಟನಾತ್ಮಕವಾದ ಬೇತೆ ಎಡ್ಡೆ ಕೆಲಸ ಮಲ್ಪನಾಗ ಹಿಂದೂ ಯುವ ಸೇನೆ ಅದುಪು ಮುಲ್ಪ ಬಗಂಬಿಲ ಫ್ರೆಂಡ್ ಸರ್ಕಲ್ ಅದುಪು ಮಾದೇವಿ ಭಜನಾ ಮಂದಿರ ಸತ್ಯನಾರಾಯಣ ಮಂದಿರ ಅಂದು ಪೂರ ಇನ್ನು ಪಿರಾವಡ್ ಒಂಜಿ ಮುಲ್ಪ ಸ್ಮಶಾನ ಅವನುಂಡು ಹೆಂಗ ಚಾರು ತೊರ್ಮನತ್ತೆ ಸೊನ್ಪತ್ ನಾಲೆಟ್ ಐನು ಉರ್ದು ಶಾಲೆ ಮಲ್ಪೋಡು ಹೆಂಗ ಗೊತ್ತಿತ್ತು ನಾ ಜಾಗ ಸ್ಯಾಂಕ್ಷನ್ ಆಯ್ನ ಮನದನೆ ಅಲ್ಪ ಟೆಂಟ್ ಪಾಠ ಬಂದಾಗ ಬಂದಿತ್ತೇರು ಫಸ್ಟ್ಗೆ ನೇಟ್ ಪೊತ್ತವನಿ ಸತೀಶ್ ಕುಂಪಲನೆ ಪೊತ್ತವನಿ ಬರಡಿ ಡೇಗನ್ ಪನೊಂದಿತ್ತೇರು ಹೆಂಕಪ್ಪಗ ಬೆರಿಸಾಯ ಅದು ಉಂತಿನ ಅಕುಲು ಈ ಸತ್ಯನಾರಾಯಣ ಮಂದಿರ ಅದುಪು ಈ ಬಗಂಬಿಲ ಫ್ರೆಂಡ್ ಸರ್ಕಲ್ ಈ ಯುವ ಸೇನೆದ ಮುಲ್ತ ಜವನೇರು ನಿಜವಾದ ಗಟ್ಟಿ ಉಂತನೇಟ್ ಇನ್ಯಾವು ಆಯ್ತು ಅಭಿವೃದ್ಧಿ ಕೆಲಸ ಅವನುಂಡು ಮಕ್ಕಳು ಪೂರ ಲೈಕ್ ಸಹಕಾರ ಕೊರೊಂದುಲ್ಲೇರು ಭಾಸ್ಕರನ ಇನ್ನು 75 ಸೆನ್ಸ್ ಜಾಗ ಸ್ಮಶಾನಗದಾಲ ಒರಿದಿತ್ತಂದಾಂಡ ಈ ಊರದ ಮುಲ್ಪದ ಈ ಜನಕ್ಕಲ್ ಒಂಜಿ ನಿಜವಾದ ಅಕಲ್ನ ಸಹಕಾರಡು ಇಜ್ಜಿಂದಾಂಡ ಆ ಜಾಗನ ಆ ಕಾಲಡು ಮುಲ್ಪ ಏರ್ಲ ಇಜ್ಜಾನು ಯಾನ ನಿಜವಾದ ಸಹ ಬೇಜಾರಡು ಪನ್ಪನು ದಯಬಂಡ ಐಕ್ ಪಾಡ್ನ ಗೇಟನ್ ಸಮೇತ ದರ್ತಕೊನತ್ತೇರು ಐಟ್ ಪಾಡ್ನ ಸಿಲಿಕಾನ್ ಸಮೇತ ಆಯ್ತ ಕರ್ಬನ್ ಒಂದು ಮಾರಿಯರ ಕೊನತ್ತೇರು ದಯಬಂಡ ಮುಲ್ಪ ಜನ ಇದು ತುಯ್ಯರ ಸಾಧ್ಯ ಇಜ್ಜಂದನ ಪರಿಸ್ಥಿತಿ ಇತ್ತನು ಅಂಚಾದ ಇನಿ ಅಭಿವೃದ್ಧಿ ಅವನುಂಡು ಐತೊಟ್ಟಿಗೆ ಮುಗ್ಲು ಪೂರ ಈ ಊರದ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾದ ಮಾತೆಲ್ಲ ಒಟ್ಟಿಗೆ ಒಪ್ಪನ ನಂಗೆ ಮಾತೆರೆಗಳ ಸಂತೋಷ ಅವನುಂಡು ಇನಿ ರಕ್ತದಾನದ ಅಂಚಿನ ಒಂಜಿ ಶ್ರೇಷ್ಠ ಕೆಲಸದ ಒಟ್ಟಿಗೆ ಸಾಮಾಜಿಕವಾದ ಮಾತ ಕೆಲಸ ಕಾರ್ಯ ನೀಮೇಟು ಪೂರ ಮಲ್ಪನ ಅಂಚಿನ ಕೆಲಸ ಪ್ರಾಮಾಣಿಕವಾದ ಮಾತೆಲ್ಲ ಸೇರಿದೆ ಮಲ್ತೊಂದುಲ್ಲ ಇನ್ನು ರಕ್ತದಾನದ ಈ ರಡ್ಡನೇ ಶಿಬಿರದ ಸಂದರ್ಭಡ್ ಯುವಸೇನದ ಅಶೋಕ್ಯರ ಬಗ್ಗೆ ನಮ್ಮ ನಿಕ್ಲೆಗೆ ಮಾತ್ರೆಗಳ ನನೊಂಜಿಯನ್ನ ಒಂಜಿ ಅಭಿಪ್ರಾಯನ ಒಂಜಿ ಸಲ ಇನಿತ ಕಾಲಡ್ ಒಂಜಿ ಆಯುಷ್ ಇಲಾಖೆದ ಮುಖಾಂತರ ಆಯುರ್ವೇದಿಕ್ ಇಂಚಿತ್ತಿನ ಕ್ಯಾಂಪ್ಲೇನು ಅಲ್ಪ ಮಲ್ದ ಇನಿಯಾನು ರಡ್ಡ ತಿಕ್ಕಟ್ ಕ್ಯಾಂಪ್ಲೇನು ಆಯುಷ್ ಇಲಾಖೆದ ಮುಖಾಂತರ ಭಾಸ್ಕರನ್ನ ಮಲ್ಪೆ ಇಡೀ ಜಿಲ್ಲೆಡ್ ರಕ್ತದಾನದ ಒಂಜಿ ಮಲ್ಲ ಮೇರು ವ್ಯಕ್ತಿಯರು ಪಂಡ ಅವು ಯಶೋಧರನ್ನೇ ಆರು ಮಲ್ತನಾತ್ ಒಂಜಿ ರಕ್ತದಾನದ ಕೆಲಸಲೇನು ಇಡೀ ಜಗತ್ತಿದ ಏರ್ಲ ಮಲ್ಪೇರು ಅಂಚಿತನ ದೇವರ ಆನವನೇ ಆರು ಕೆಲಸ ಮಲ್ತೊಂದುಲ್ಲೇರು ಅರೆ ಪನ್ನಗ ಅರೆಗಿಂದ ನಾಂಡ ಭಾರಿ ಎಡ್ಡ ಕೆಲಸ ಮಲ್ತೊಂದುಲ್ಲೇರು ಇನ್ನು ರಕ್ತದಾನ ಇಡೀ ಯುವ ಸೇನೆದ ಅದು ಬೇತೆ ಮೇಟಿ ರಕ್ತದಾನ ಏರ ಪ್ರೇರಣೆಕೆಂಡ ಯಶೋಧರನ್ನೇ ಭಾರಿ ಮಲ್ಲ ಪ್ರೇರಣೆ ಅಂತ ಪನ್ನೇರೇನು ಹೆಚ್ಚಿಸುವೆ ಆಯುಷ್ ಇಲಾಖೆದಕ್ಕಲು ಸಮಾಜ ಕಲ್ಯಾಣ ಇಲಾಖೆದಕ್ಕಲು ಅಕುಲೆ ಬತ್ತದ ಭಾಸ್ಕರನ್ನ ಕ್ಯಾಂಪ್ ಮಲ್ಪೇರು ಎಡ್ಡ ಕ್ಯಾಂಪ್ ರಡ್ಡ ತಿಕ್ಕಟ್ ಈತ ಒಂಜಿ ಪರಿಶಿಷ್ಟ ಜಾತಿದ ರಡ್ಡ ಕಾಲೋನಿ ಮಲ್ಪೆ ಯುವಸೇನದ ಮುಖ ನೇಟ್ಲ ನಿಕ್ಲು ಒಂಜಿ ವೇಳೆ ಬೋರ್ಡ್ ನಾನು ನಮ್ಮ ಮುಲ್ಪ ಮಲ್ಪಗ ಅಶೋಕ್ ಎಡ್ಡ ಅಕುಲೆ ಮಲ್ಪೇರು ಪೂರ ವ್ಯವಸ್ಥೆಯಲ್ಲಿ ಅಕುಲೆ ಮಲ್ ನಮ್ಮ ಒಂಜಿ ಒಟ್ಟಿಗೆ ಇತ್ತು ನನ್ನ ಆಯುಷ್ ಇಲಾಖೆದ ಬಾರಿ ಎಡೆಡ್ಡ ಈ ಜನರಿಕ್ ಮೆಡಿಕಲ್ಡ್ 10 ರೂಪಾಯಿಗೆ ತಿಕ್ಕುನ ಮೆಡಿಸಿನ್ ಐನ್ ಬೇತೆ ಮೆಡಿಕಲ್ ಫೋನ್ 100 ರೂಪಾಯಿ ಬೋರ್ಡ್ ಆಯ್ಕೆ ಆಂಡ ಇನ್ನೇಗ 10 ರೂಪಾಯಿಗೆ ತಿಕ್ಕೋನು ಅಂಚಿತ್ತಿನ ವ್ಯವಸ್ಥೆಯಲ್ಲಿ ಪೂರ ಅಕುಲ್ ಮಲ್ತು ಕೊರ್ಪೇರು ಅಕುಲ್ ಟ್ರೀಟ್ಮೆಂಟ್ ಕೊರ್ಪೇರು ಪೂರ ಕೊರ್ಪೇರು ಸಾಧ್ಯ ಅಂಡ ದುಂಬಾಗ ಅವಲ ಒಂಜಿ ಮಲ್ಪೆರೆಗೆ ನಿಕ್ಲು ಟ್ಯಾಮ್ ಕೊರಿಯಾರ ನನ್ನ ಅಕ್ಲು ಇಡೀ ಸಟ್ ಮಲ್ತದೆ ಹಂಗೆ ಕೊರ್ಪೇರು ನಮ್ಮ ಮುಲ್ಪ ಮಲ್ಪುಗಾಂಧಿ ಈ ಸಂದರ್ಭ ಪನ್ನೊಂದು ಅವಕಾಶ ಆಗಿ ಒಂದಿಸಾದ ನನಗ್ಲ ದುಂಬುಗ್ಲ ನಮ್ಮ ಎಡೆಡ್ಡೆ ಕೆಲಸಲೇನು ಈ ಭಾಗಡ್ ಮಲ್ಪೆರೆ ದೇವರು ನಂಗೆ ಶಕ್ತಿ ಕೊರಡಂತ ಪ್ರಾರ್ಥನೆ ಮಲ್ತೊಂದು ಎನ್ನ ಪಾತ್ರನಂತವೇ ಜೈ ಕರ್ನಾಟಕ. 1992 ಜನವರಿ 11ರಂದ ಗುಣಕರ್ ಶೆಟ್ಟಿ ಸ್ಮರಣಾರ್ಥ ಪ್ರಥಮ ರಕ್ತದಾನ ಶಿಬಿರವನ್ನು ಮಾಡಿದ್ವಿ. ಅವತ್ತು ನಮ್ಗೆ ಗೊತ್ತುಂಟು ಆ ಸಂದರ್ಭದಲ್ಲಿ ರಕ್ತ ಕೊಡಲಿಕ್ಕೆ ಹೆದರ್ತಿದ್ರು, ಆದರೂ 111 ಜನ ಅವತ್ತು ರಕ್ತದಾನ ಮಾಡಿದರು. ಅಲ್ಲಿಂದ ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ರಕ್ತ ಕೇಳಲಿ ಅಥವಾ ಯಾವುದೇ ಆಸ್ಪತ್ರೆಗಳು ಕೇಳಲಿ ರಕ್ತವನ್ನು ಒದಗಿಸುವಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಒಂದು 3-4 ವರ್ಷದಿಂದ
ದೊಡ್ಡ ಮಟ್ಟದಲ್ಲಿ ಗಣೇಶೋತ್ಸವದಲ್ಲಿ ಸಾಧಾರಣ 500-600 ಜನಕ್ಕೂ ಹೆಚ್ಚು ರಕ್ತದಾನ. ಅದ್ರ ಜೊತೆಲಿ ಎಲ್ಲ ಶಾಖೆಗಳು, ನಾವು ಪತ್ರಿಕೆಗಳನ್ನು ನೋಡ್ತೀವಿ ಅಥವಾ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನೋಡ್ತೀವಿ, ನಿರಂತರವಾಗಿ ತಿಂಗಳಿಗೆ ಒಂದು 2-3 ರಕ್ತದಾನ ಬೇರೆ ಬೇರೆ ಶಾಖೆಯವರು ಮಾಡ್ತಾ ಇದ್ದಾರೆ. ಒಟ್ಟು 1,000ಕ್ಕೂ ಹೆಚ್ಚು ರಕ್ತ. ಈ ಸರಿ ಮೊನ್ನೆಗೆ 1,069 ಜನ ಆಗಿದೆ. ಇವತ್ತು ಬಗಂಬೆಲ, ಈ ವರ್ಷದ್ದು ಬಗಂಬೆಲ ಸೇರಿದರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗೆ ನಿರಂತರವಾಗಿ ರಕ್ತದಾನ ಮಾಡುವಂಥ ಕೆಲಸವನ್ನು ಹಿಂದೂ ಯುವ ಸೇನೆ ಮಾಡೋದು. ಈಗ ಎಲ್ಲರೂ ಅತಿಥಿಗಳು ಹೇಳಿದರು ಹಿಂದೂ ಯುವ ಸೇನೆಯ ಬಗ್ಗೆ. ಹಿಂದೂ ಯುವ ಸೇನೆ 1989 ನಂತರ ಸಾಮಾಜಿಕ ಚಟುವಟಿಕೆ, ಸೇವಾ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆಯನ್ನು ಮಾಡ್ಕೊಂಡು ಬರ್ತದೆ. ನಮಗೊತ್ತು ಕೇಂದ್ರ ಮೈದಾನದಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ. ಗಣೇಶೋತ್ಸವ, ಬೇರೆ ಬೇರೆ ಕಡೆ ಶಾರದೋತ್ಸವ, ಎಲ್ಲ ಶಾಖೆಗಳಲ್ಲಿ ಶನೇಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡೋದು ಮತ್ತು ಸಂಸ್ಕೃತಿ ಉಳಿಸುವಂಥ ಕೆಲಸ ಹಿಂದೂ ಯುವ ಸೇನೆ ಮಾಡ್ಕೊಂಡು ಬರ್ತದೆ. ಅದೇ ರೀತಿ ಬಗಂಬೆಲ ಶಾಖೆ ದೇವರು ನಿರಂತರವಾಗಿ ಶನೇಶ್ವರ ಪೂಜೆ, ರಕ್ತದಾನ ಸೇವೆ, ಹೀಗೆ ಬೇರೆ ಬೇರೆ ಚಟುವಟಿಕೆಯನ್ನು ಮಾಡಿಕೊಂಡು ಈ ಭಾಗದಲ್ಲಿ ಬಗಂಬೆಲ ಮತ್ತು ಗುಂಪಾಲ ಪರಿಸರದಲ್ಲಿ ಸಮಾಜದ ಒಗ್ಗಟ್ಟು ಮಾಡುವಂಥ, ಹಿಂದೂ ಸಮಾಜವನ್ನು ಒಗ್ಗಟ್ಟು ಮಾಡುವ ಕೆಲಸ, ಅದರೊಟ್ಟಿಗೆ ಸಾಮಾಜಿಕ ಚಟುವಟಿಕೆ, ಧಾರ್ಮಿಕ ಚಟುವಟಿಕೆಯನ್ನು ಮಾಡಬೇಕು. ಹಾಗಾಗಿ ಬಗಂಬೆಲ ಶಾಖೆ ನಾವು ನೋಡಿದ್ದೀವಿ. ಅಶೋಕ್ ಇದ್ದಾರೆ, ಹಿಂದೆ ಉದಯ್ ಅದರ ನೇತೃತ್ವವನ್ನು ತಗೊಂಡಿದ್ರು. ಅವರ ಮಾರ್ಗದರ್ಶನದಲ್ಲೇ ಅಶೋಕ್ ಮತ್ತು ಎಲ್ಲ ಕಾರ್ಯಕರ್ತರು ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬಗಂಬೆಲ ಶಾಖೆಯವರಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಅವರಿಗೆ ಅಭಿನಂದನೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ.